8 ವರ್ಷದಿಂದ ತೆಂಗಿನ ಗರಿಯ ಗುಡಿಸಲೇ ಇವರಿಗೆ ಅರಮನೆ. ಮಳೆರಾಯನ ಆರ್ಭಟಕ್ಕೆ ನರಕ, ಸಿಡಿಲು ಮಿಂಚಿನ ರಭಸಕ್ಕೆ ನಡುಕ. ರಾತ್ರಿಯಾದ್ರೆ ಕರಡಿ ಚಿರತೆಯ ಕಾಟದಿಂದ ಹೊರಗಡೆ ಬರುವುದೇ ಕಷ್ಟ ಸಾಧ್ಯ. ಬೆಳಕೇ ಇಲ್ಲದ ಅರಮನೆಯೊಳಗೆ ಪ್ರತಿನಿತ್ಯ ಜೀವನ. ಗಾಂಧಿನಗರದ ದಲಿತ ಕುಟುಂಬಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನವೇ ಮರೀಚಿಕೆಯಾಗಿದೆ. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದಲ್ಲಿ 55ಕ್ಕೂ ಅಧಿಕ ದಲಿತ ಕುಟುಂಬ ವಾಸವಿದ್ದಾರೆ. 200ಕ್ಕೂ ಅಧಿಕ ಮತದಾರರು ಇದ್ದಾರೆ. 20ಕ್ಕೂ ಅಧಿಕ ಮನೆಗಳಿಗೆ ಭದ್ರತೆಯೇ ಇಲ್ಲ. 8ಕ್ಕೂ ಅಧಿಕ ದಲಿತರು ಕಳೆದ 8 ವರ್ಷದಿಂದ ಗುಡಿಸಲಿನಲ್ಲಿಯೇ ವಾಸವಿದ್ದಾರೆ. ಗಾಂಧಿನಗರದ ಜನರು ಶುದ್ಧ ಕುಡಿಯುವ ನೀರನ್ನು ಇಲ್ಲಿಯವರೆಗೆ ಕಂಡೇ ಇಲ್ವಂತೆ. ದೀಪದಿಂದ ಬಡವನ ಗುಡಿಸಲೇ ಭಸ್ಮ. ಸೀಮೆ ಎಣ್ಣೆಯ ದೀಪದಿಂದಲೇ ಮಾತ್ರವೇ ಇವರಿಗೆ ರಾತ್ರಿಯ ವೇಳೆ ಬೆಳಕು. ಮಳೆರಾಯನ ಆರ್ಭಟ ಮತ್ತು ಬಿರುಗಾಳಿಯಿಂದ ಗುಡಿಸಲಿನಲ್ಲಿ ಉರಿಯುತ್ತಿದ್ದ ಸೀಮೆ ಎಣ್ಣೆಯ ದೀಪ ಕೆಳಗೆ ಬಿದ್ದು ಗುಡಿಸಲಿನ ಅರ್ಧ ಭಾಗ ಸುಟ್ಟು ಹೋಗಿದೆ. ಗುಡಿಸಲಿನಲ್ಲಿ ದವಸ ಧಾನ್ಯ ಸಂಪೂರ್ಣ ನಾಶವಾಗಿ ದಲಿತನಿಗೆ ದಾರಿ ಕಾಣದಾಗಿದೆ. ಮನೆಯೇ ಮೊದಲೇ ಇಲ್ಲ, ಈಗ ಗುಡಿಸಲು ಸುಟ್ಟು ಹೋಗಿ ಬೀದಿಗೆ ಬರುವ ಪರಿಸ್ಥಿತಿ ಎದುರಾಗಿದೆ. ಗಾಂಧಿನಗರದಲ್ಲೇ ಗ್ರಾಮ ವಾಸ್ತವ್ಯಕ್ಕೆ ಆಗ್ರಹ. ಅರಣ್ಯದಿಂದ ಗ್ರಾಮಕ್ಕೆ ಆಗಮಿಸುವ ಚಿರತೆ ಕರಡಿಯ ಭಯಕ್ಕಿಂತ ಗ್ರಾಮದಲ್ಲಿನ ಸಮಸ್ಯೆಗಳ ಭಯದಿಂದಲೇ ಅಧಿಕಾರಿಗಳು ನಮ್ಮ ಗಾಂಧಿನಗರಕ್ಕೆ ಬರುವುದಿಲ್ಲ ಎಂಬುದೇ ಸ್ಥಳೀಯರ ಮಾತಾಗಿದೆ. 25 ವರ್ಷಗಳಿಂದ ಬಗೆಹರಿಯದ ದಲಿತ ಕುಟುಂಬದ 16 ಸಮಸ್ಯೆಗಳು ಗಾಂಧಿನಗರ ಗ್ರಾಮದಲ್ಲಿದೆ. ತುಮಕೂರು ಜಿಲ್ಲಾಧಿಕಾರಿ ಮತ್ತು ಕೊರಟಗೆರೆ ತಹಶೀಲ್ದಾರ್ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಮಾಡಿ ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಗಾಂಧಿನಗರ ಸ್ಥಳೀಯ ವಾಸಿ ಸಿದ್ದರಾಜು ಮಾತನಾಡಿ, ಗ್ರಾಮ ಪಂಚಾಯಿತಿಗೆ 5 ಅರ್ಜಿ ಸಲ್ಲಿಸಿ 8 ವರ್ಷವಾದರೂ ನನಗೆ ಮನೆಯೇ ಸಿಕ್ಕಿಲ್ಲ. ಸೀಮೆ ಎಣ್ಣೆ ದೀಪದಿಂದ ನನ್ನ ಪುಟ್ಟ ಗುಡಿಸಲು ಸುಟ್ಟು ಹೋಗಿದೆ. ಗುಡಿಸಲಿನಲ್ಲಿದ್ದ ಸಾವಿರಾರು ಮೌಲ್ಯದ ದವಸ ಧಾನ್ಯ ಸುಟ್ಟು ಹೋಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಶಾಸಕರಿಗೆ ಮನವಿ ನೀಡಿದ್ರೂ ನನಗೆ ಅನುಕೂಲ ಆಗಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿದ್ರೆ ದಲಿತರಿಗೆ ಮನೆ ಇಲ್ಲ ಅಂತಾರೆ. ನಮ್ಮ ನೋವು ಕೇಳೋರು ಯಾರು ಎಂದಿದ್ದಾರೆ. 5 ವರ್ಷಕ್ಕಿಂತ ಇಲ್ಲಿ ಗುಡ್ಲು ಕಟ್ಕೊಂಡಿರ ಸರ್ ನಾವು. 5 ವರ್ಷಕ್ಕಿಂತಲೂ ಇಲ್ಲಿ ಬಂದು ಏನು ನಮ್ಮ ಮೆಂಬರ್ಸ್ಗೂ ಹೇಳಿರು, ಏನು ಕೇಳಿಲ್ಲ. ಅರ್ಜಿನ 2-3 ಸರಿ ಅರ್ಜಿ ಹಾಕಿದ್ವಿ ಪಂಚಾಯತಿಗೆ. ಸೀಮೆಣ್ಣೆ ಬುಡ್ಡಿ ಹಂಗೂ ತಪ್ಪದೆ ವೈರು ಹಾಕೊಂಡಿದ್ದು ಸರ್ ಬಂದು ಪಕ್ಕದಾಗೆಲ್ಲ ಹೇಳೋಗ್ಯವ್ರೆ, ಹಾಕ್ಬಿಟ್ರಪ್ಪ ಈ ಥರ ಎಲ್ಲ ಏನೋ ಕೇಳಿ ಹೇಳಿ ನಿಮ್ಮ ಈ ಪಂಚಾಯತಿ ಕಡೆಯಿಂದ ಇದು ಮಾಡ್ಕೋಬೇಕು ನೀವು ಅಂತ ಹೇಳಿರಿ ಸರ್. ಹೆಂಗಾಯ್ತು ಘಟನೆ ಇದು? ಈ ಘಟನೆ ದೀಪ ಚಿಕ್ತೀವಿ ಸರ್, ಕರೆಂಟ್ ಇಲ್ದಾಗ. ಇವತ್ತು ಸುಟ್ಟಾದ್ಮೇಲೆ ವೈರ್ ಹಾಕೊಂಡಿದ್ವಿ. ಹೆಂಗ್ ಸುಟ್ಟೋಯ್ತದು? ಹೆಂಗ್ ಸುಟ್ಟೋಯ್ತು? ದೀಪ ಹಚ್ಚಿಕ್ಕಿದ್ವು ಸಹ, ಅದಕ್ಕೆ ದೀಪ ಹಚ್ಚಿಕೊಂಡು ಕತ್ಲಲ್ಲಿ ಇರ್ತೀವಿ ಅಂತ ಹೇಳಿ ಆ ಥರ ಇದಾಗಿ ಇವತ್ತು ಗೌರಿ ಹಬ್ಬದ ದಿವಸ ಅಂತ ಹೇಳಿ ಸಿಮೆಣೆ ಬುಡ್ಡಿ ಹಚ್ಕೊಂಡಿದ್ವು, ಅದಕ್ಕೋಸ್ಕರ ಸುಟ್ಟೋಗಿದೆ. ಗುಡಿಸ್ಲು ಪೂರ್ತಿ ಸುಟ್ಟೋಗಿದೆಯಾ? ಗುಡಿಸ್ ಪೂರ್ತಿ ಇಲ್ಲ ಸರ್, ಇಲ್ಲಿ ಒಂದು ಅರ್ಧ ಕನ ಸುಟ್ಟೋಗಿದೆ ಸರ್. ಏನೇನಾಗಿದೆ? ಬಟ್ಟೆ ಬರೆ ಎಲ್ಲ ಸುಟ್ಟೋಗಿದೆ ಸರ್. ಇವು ರಾಗಿ ಒಂದು ಚೀಲ ರಾಗಿ ಬೆಂದೋಗೈತೆ ಸರ್ ಚೀಲ. ಇದೆಲ್ಲ ನೆಂದೋಗಿದೆ? ಹೌದು ಸರ್, ಇದು ತ್ಯಾವ ಫುಲ್ ತ್ಯಾವ ಸರ್. ಇಲ್ಲೇ ಮನಿಕಂತೀವಿ ಸರ್, ಊದ್ರ ಹಾಕೊಂಡು ಒಳಗಡೆಗೆ. ಎಷ್ಟು ಕುಟುಂಬ ಇಲ್ಲಿಗೆ? ನಾವಿಬ್ಬರೇ ಗಂಡ ಹೆಂಡತಿ ಇಬ್ಬರೇ ಸರ್ ಇರೋದು ಈಗ ಸದ್ಯಕ್ಕೆ. ಇಂಥ ಗುಡಿಸ್ಲು ಎಷ್ಟಿದೆ ಇಲ್ಲಿ? ಗುಡಿಸ್ಲು ಇಲ್ಲಿ ಈಗ ಸದ್ಯಕ್ಕೆ 3 ಇದ್ದಾವೆ ಸರ್ ಈಗ. ಎಷ್ಟು ವರ್ಷದಿಂದ ಗುಡಿಸ್ಲಾಗೆ ಇದ್ದೀರಿ? ನಾನು 5 ವರ್ಷ ಇದ್ದೀನಿ ಸರ್ ಇಲ್ಲಿ ಗುಡ್ಲು ಕಟ್ಕೊಂಡು. ನಿಮ್ಮ ಹೆಸರೇನು? ಸಿದ್ದರಾಜು ಸರ್. ಯಾವರು? ಗಾಂಧಿನಗರನೇ ಸರ್. ಗಾಂಧಿನಗರದ ಸ್ಥಳೀಯ ವಾಸಿ ಭಾಗ್ಯಮ್ಮ ಮಾತನಾಡಿ, ಮಳೆ ಬಂದರೆ ಮಲಗಲು ಜಾಗವಿಲ್ಲದೆ ಜಾಗರಣೆ ಮಾಡಬೇಕಿದೆ. ಬೆಳಕು ಇಲ್ಲದೆ ಕರಡಿ ಮತ್ತು ಚಿರತೆಗಳ ಕಾಟ ಹೆಚ್ಚಾಗಿದೆ. ಗಾಂಧಿನಗರ ಗ್ರಾಮದಲ್ಲಿ ನಾವು ಪ್ರತಿನಿತ್ಯ ನರಕದ ಜೀವನ ನಡೆಸುತ್ತಿದ್ದೇವೆ. ದಲಿತರಿಗೆ ಮನೆ ನೀಡಲು ಇಷ್ಟೊಂದು ವಿಳಂಬ ಬೇಕೆ? ದಯವಿಟ್ಟು ನಮಗೆ ಮನೆಯನ್ನು ನೀಡಿ, ನಿಮಗೆ ಪುಣ್ಯ ಬರುತ್ತೆ ಎಂದು ಮನವಿ ಮಾಡಿದರು. ನಮ್ಮ ಹೆಸರು ಭಾಗ್ಯಮ್ಮ. ಇಲ್ಲ ಏನ್ ಮಾಡ್ತಾರೆ, ಕತ್ಲೆನಾಗ ಕರೆಂಟ್ ಹೇಳ್ಕೊಂಡ್ರಿ ಅವ್ರ ಆಫೀಸ್ನವ್ರು ಬಂದು, ಕರೆಂಟ್ ಆಫೀಸ್ನವ್ರು ಬಂದು ಅವ್ರು ಕಟ್ ಮಾಡ್ಕೊಂಡು ಅವ್ರು ₹5 ಎಲ್ಲ ಬಾಸ್ಕೊಂಡು ನೆಟ್ಗೆ ಹೋಗ್ತಾರೆ. ಈಗ ಸೀಮೆಣ್ಣೆ ಬುಟ್ಟಿ ಹೆಚ್ಚಿಕ್ಕೊಂಡು ಅವ್ರು ಏನೋ ಒರ್ಸ್ಕೊಂಡ್ ಹಬ್ಬ ಗೌರಿ ಹಬ್ಬ ಅಂತೇಳಿ ಬುಟ್ಟಿ ಹೆಚ್ಚಿಕ್ಕೊಂಡಿದ್ರು. ಈಗ ಬೆಂದೋಗಿ ಬಟ್ಟೆ ಬರೆ ಎಲ್ಲ ದಿವನ ಆಗ್ಯವಿ. ಯಾರನ್ನ ಕೇಳ್ತಾರ ಸ್ವಾಮಿ, ಅವ್ರನ್ನ ಯಾರಿಗೆ ಹೇಳ್ಬೇಕು? ನಿಂಬರ್ಗಳಿಗೆ ಹೇಳಿರಿ ಪಾಪ, ಅವ್ರ ತಾನೇ ಏನ್ ಮಾಡ್ತಾರೆ. ಮೇಲಿಂದ ಅಧಿಕಾರಿಗಳು ಆರ್ಡರ್ ಮಾಡಿ ಕಳ್ಸಿರ್ತಾನೆ ಅವ್ರು ಕೊಡೋದು. ಮ್ಯಾಗ್ಲಿಂದ ಅಧಿಕಾರಿಗಳೇ ಇದನ್ನ ಮಾಡತ್ತ, ಅವ್ರ ನೆಂಬರ್ಗಳು ಏನ್ ಮಾಡ್ತಾರೆ ಹೇಳ್ರಿ? ನೆಲೆಲ್ಲ ಜೋಪ್ ಐತೈತಿ, ಅವ್ರಿಗೆ ನಿಂತ್ಕೊಳಕ್ ಜಾಗಿಲ್ಲ, ಮನೆ ಕೆಮ್ಮಕ್ ಜಾಗಿಲ್ಲ. ಕೂಕೊಂಡ್ ನಿಂತ್ಕೊಂಡು ವನವಾಸ ಬೀಳ್ತಾವ ಪಾಟ, ನೋಡಕ್ ಆಗಲ್ಲ ಪಾಟ. ಮನೆಲ್ಲ ಬಂದ್ ಸಿರ್ತಿ ಮ್ಯಾಕೆವಾತನ್ನ ಕಡ್ದು ಹೋಗೈತಿ. ಒಂದ್ ₹6,000 ಬೆಳ ಅಂತ ಮ್ಯಾಕೆವಾತ, ಅದನ್ನ ಕಡ್ದು ಹೋಗಿ ರಕ್ತ ಕುಡ್ದು ಹೋಗ್ಬಿಟ್ಟೈತಿ. ಅದನ್ನ ತಾಂಡಾಗಿ ಮಾರಿ ಹಾಕಿರು. ಏನ್ ಮಾಡ್ತಾರ? ಅದು ಗುಡಿಸ್ಲು ಅಲ್ಲಿಗೆ ಬಂದ್ ನುಗ್ತೈತಿ, ಇಲ್ಲಿ ಬಂದ್ ನುಗ್ಗಿ ಮನ್ಸನ್ನ ಏನಾನ ಮಾಡಿ ಹಾಕಿರಿ, ಏನ್ ಮಾಡ್ತೀರಾ?
ಬೆಂಕಿ ಎತ್ಕೊಂಡಾಗ ಯಾರು ಇರ್ಲಿಲ್ಲ ಸರ್. ಅತ್ತ ಇತ್ತ ಆಚೆ ಕಡೆಗೆ ಮ್ಯಾಗೆ ಜೀವಾದಿ ನೋಡಕ್ ಹೋಗ್ಯಾರ ಕಟ್ಟಾಕ್ ಪಟ್ಟಾಕೆ. ಅದು ಎತ್ಕೊಂಡ್ಬಿಟ್ಟೈತೆ ಆ ಕಡೆ ಮಗ್ಳು ಪೂತ್ ಹಿಂದ ಕಡೆಗೆ ಬೀರು ಪಾರು ಎಲ್ಲ ಬೆಂದೋಗಿ ಬಟ್ಟೆ ಬರ ಎಲ್ಲ ಮುಂದೆ ಇಕ್ಕೊಳಕ್ಕೂ ಇಲ್ಲ ಸರ್ ಅವ್ರಿಗೀಗ. ಎಲ್ಲ ಬೆಂದೋಗ್ಯಾವ. ಇಕ್ಕೊಂಡ್ರೆ ಅವ್ರಿಗೆ ಬಟ್ಟೆ ಎಲ್ಲ ಬೆಂದೋಗಿ ಒಂದ್ಸಿಲ ರಾಗಿನೂ ಬೆಂದೋಗ್ಯಾವೆ. ನಾವೇನ್ ಯಾರನ್ನ ಕೇಳೋಣ ಹೇಳ್ರಿ, ಯಾರನ್ನ ಕೇಳ್ತಾವ ಅವು. ಈಗ 5 ವರ್ಷಕ್ಕಿಂತ ಅವ್ರಿಗೆ ಗುಡ್ಲಾಗೆ 5 ವರ್ಷಕ್ಕಿಂತಲೂ ಬೇಕಾ ಸರ್ ಒಂದ್ ಮನೆ ಹಾಕಿ ಕೊಡಕ್ಕೆ. ಇನ್ನ ಒಂದ್ ಮನೆ ಅಲ್ಲಿ ನನ್ನ ತಮ್ಮಂದೊಂದ್ ಬಿದ್ದೋಗ ಆಯ್ತು, ಕೊಲ್ಲೆಲ್ಲ ಕವಿಸ್ಕೊಂಡೈತೆ. ಅದನ್ನ ನೋಡಿರಿ ಏನಂತೀರ ನೀವು ಒಳಕ್ ಹೋಗಿ. ನಮ್ಮ ಹೆಸರು ಭಾಗ್ಯಮ್ಮ. ಕೊರಟಗೆರೆ ಕಂದಾಯ ಇಲಾಖೆ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗಕ್ಕೆ ಗಾಂಧಿನಗರ ಸಮಸ್ಯೆಗಳ ಚರಿತ್ರೆಯೇ ಗೊತ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಉದಾಸೀನತೆಗೆ ದಲಿತ ಬಡ ಕುಟುಂಬಗಳಿಗೆ ಕಳೆದ 10 ವರ್ಷಗಳಿಂದ ಮೂಲಭೂತ ಸೌಲಭ್ಯವೇ ಮರೀಚಿಕೆ ಆಗಿದೆ. ದಲಿತರು ಒಳ್ಳೆಯ ಮನೆಯಲ್ಲಿ ವಾಸವಿರಬಾರದು ಅನ್ನೋ ಕಾರಣಕ್ಕೆ ಇಲ್ಲಿನ ಅಧಿಕಾರಿಗಳು ಈ ರೀತಿಯ ಉದಾಸೀನ ತೋರುತ್ತಿದ್ದಾರೆ ಎನ್ನುವ ಆರೋಪಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕೇಳಿಬರುತ್ತಿದೆ. ತುಮಕೂರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಇಂತಹ ಗ್ರಾಮದಲ್ಲಿಯೇ ಗ್ರಾಮ ವಾಸ್ತವ್ಯ ಮಾಡಿ ಜನರ ದುಸ್ಥಿತಿಯನ್ನು ಕಣ್ತುಂಬಿಕೊಳ್ಳಬೇಕಿದೆ. ಜನಸಾಮಾನ್ಯರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯ ಒದಗಿಸಲು ಸಾಧ್ಯವಾಗದಿದ್ದರೆ ಅಧಿಕಾರಿಗಳು ಏನು ಕೆಲಸ ಮಾಡುತ್ತಿದ್ದಾರೆ ಎನ್ನುವ ಪ್ರಶ್ನೆಗಳು ಕೂಡ ಕೇಳಿಬಂದಿದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡು ಸೌಲಭ್ಯ ಕಲ್ಪಿಸಬೇಕಿದೆ ಎನ್ನುವ ಆಕ್ರೋಶದ ಮಾತುಗಳು ಕೂಡ ಸಾರ್ವಜನಿಕರಿಂದ ಕೇಳಿಬಂದಿದೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ.